ಲೇಯರ್ ಬರ್ತದಲ್ಲ ಆ ಟೈಪಲ್ಲಿ ಅವನು ಹೇರ್ ಸ್ಟೈಲ್ ಮಾಡ್ತಾನಂತೆ. ನಿಮ್ಮ ಒಂದು ಸಜೆಷನ್ ಕೊಡಿ ಆಯಿತು. ನಾನು ಬೇಡ ಅಂತ ಹೇಳ್ತಾ ಇದ್ದೆ. ನೀವು ಸೈಕಲ್ ಬಿಡಬೇಕಂತ ಇಲ್ಲ, ಬಂಟಿಯನ್ನು ಹಿಡ್ಕೊಂಡ್ರೆ ಸಾಕು. ಕ್ರ್ಯಾಕ್ ಆಗಿದೆ. ಓ ಮೈ ಗಾಡ್. ಸಂಜೆಯ ಸ್ನ್ಯಾಕ್ಸ್ ಸಿದ್ಧಾರ್ಥನಿಂದ ಬಾಳೆಹಣ್ಣಿನ ಪೋಡಿ. ಬಂಟಿ ಬಾಲ್ ಉಂಡು, ಬಾಲ್ ಬಾಲ್ ಬಾಲ್. ಬಂಟಿದು ಬಾಲ್ ಎಲ್ಲಿಂಟು? ಬಂಟಿಯನ್ನು ತೋರಿಸ್ತದೆ ತುಂಬ ದಿವಸ ಆಯ್ತಲ್ಲ ವಿಡಿಯೋದಲ್ಲಿ. ಮಳೆಯಿಂದಾಗಿ ಅವನ ಆಕ್ಟಿವಿಟೀಸ್ ಎಲ್ಲ ಕುಂಠಿತವಾಗಿದೆ ಅಂತ. ಹಾಯ್, ಗುಡ್ ಮಾರ್ನಿಂಗ್. ಸಾರಿ, ಗುಡ್ ಈವ್ನಿಂಗ್. ಇವತ್ತು ಬೆಳಗಿನಿಂದ ನಾನು ವ್ಲಾಗಿಂಗ್ ಹೊರಡಲೇ ಇಲ್ಲ ಅಂತ. ಎಷ್ಟು ಮಳೆ ಗೊತ್ತುಂಟಾ ನನಗೆ, ಸಾಕಾಯಿತು. ದೊಡ್ಡ ಗಂಟ್ಲು ಹರಿತದೆ ಅಂತ. ಮಳೆಗೆ ಮಾತಾಡಲಿಕ್ಕೆ ಆಗೋದಿಲ್ಲ, ಸೌಂಡ್ ಕೇಳೋದಿಲ್ಲಲ್ಲ. ಸೊ ನಾನು ಸುಮ್ಮನೆ ಇದ್ದು ಬಿಟ್ಟೆ, ಬೇಡವೇ ಬೇಡ, ವ್ಲಾಗೇ ಮಾಡೋದಿಲ್ಲ ಇವತ್ತು ಅಂತ ಎಣಿಸಿದೆ. ಈಗ ಸ್ವಲ್ಪ ಮಳೆ ಎಲ್ಲ ಬಿಟ್ಟಿದೆ, ಚಹಾ ಎಲ್ಲ ಕುಡ್ದಾಯಿತು, ರೋಸ್ ಟೀ ಮಾಡಿ ಕುಡ್ದದ್ದು ಸಂಜೆ ಹೊತ್ತಿಗೆ. ಸೊ ಖುಷಿ ಆಯಿತು. ಹಾಗೆ ಒಂದು ವ್ಲಾಗ್ ಮಾಡುವ ಅಂತ ಹೊರಟಿದ್ದೇನೆ. ಎಂಥ ವಿಷಯ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಕೆಲಸ ಎಲ್ಲ ಆಗಿದೆ. ಈಗ ಬಂಟಿ ಇಲ್ಲಿದ್ದಾನೆ, ಮತ್ತು ನಮ್ಮ ಹಸುಗಳನ್ನೆಲ್ಲ ಬಿಟ್ಟಿದ್ದಾನೆ. ಇವತ್ತೆಲ್ಲ ಹೋಗಿದ್ದಾರೆ ಹೊರಗೆ. ಅದು ನನ್ನದು ನಾರ್ಮಲ್ ರಾಗ ಆಯ್ತಲ್ಲ. ಮತ್ತು ಇಲ್ಲಿ ನನ್ನ ಹಸ್ಬೆಂಡ್ ಇದು ಮಾಡ್ತಾಯಿದ್ದಾರೆ, ಅಡಿಕೆಯನ್ನೆಲ್ಲ ಬೇರೆ ಬೇರೆ ಮಾಡ್ತಾಯಿದ್ದಾರೆ. ಇದಿಷ್ಟು ಕೆಲಸ. ಮತ್ತೆಂತ, ಇವತ್ತು ಬೆಳಿಗ್ಗೆ ದೋಸೆ ಮಾಡಿದ್ದೆ. ದೋಸೆಗೆ ಬೆಳಿಗ್ಗೆ ಸಾಂಬಾರು ಎಲ್ಲ ಆಗಿತ್ತು, ಹಾಗೆ ಸೌತೆಕಾಯಿ ಸಾಂಬಾರೆಲ್ಲ. ಮತ್ತೆಂಥ ವಿಶೇಷ ಅಂತ ನೋಡುವ, ಏನಾದರೂ ಒಂದು ಪ್ಲ್ಯಾನ್ ಮಾಡುವ ನಿಮ್ಮ ಹತ್ರ ಮಾತಾಡಲಿಕ್ಕೆ. ಎಂತಾದರೂ ವಿಷಯ ಉಂಟಾ ಸಿದ್ಧ, ಹೇಳು. ಆರ್ಟಿಸ್ಟ್ ಸ್ಪೆಷಲ್ ಏನಾದರೂ ಉಂಟಾ? ಹಾಂ, ಇವೊಂದು ಕಾಲೇಜ್ ಸ್ಟಾರ್ಟ್ ಆಯಿತು ಅಂತ. ನಾಳ್ದು ಒಂದು ಆಗಸ್ಟ್ 1ಗೆ ಹೋಗ್ತಾನೆ, ಇಲ್ಲದಿದ್ದರೆ ಜುಲೈ, ಸೆಕೆಂಡ್ ಥರ್ಡಾ. ಹಾಗೆ ಇದೆಲ್ಲ ಮೇಲೆಲ್ಲ ಬಂದಾಯ್ತು. ಅವನು ಹೊರಡುವ ದಿವಸ ಹತ್ರ ಬರ್ತಾ ಉಂಟು. ಬೇಸರ ಆಗ್ತಾ ಉಂಟು. ಮಗಳಿಗೆ ಇನ್ನೂ ಸಹ 2 ತಿಂಗಳ ಎಕ್ಸಾಮ್ ಉಂಟು. ಇರುವಾಗೆಲ್ಲ ಜಗಳ ಮಾಡಿದ ಅಮ್ಮನ ಹತ್ರ. ಎಂತ ಹೇಳಿದರೆ ಸಹ ಸಿಟ್ಟು ಬರೋದು ಇವರಿಗೆ, ನಗಡುದು ನೋಡಿ. ಈಗ ಎಂತಕ್ಕೆ ಹಾಗೆಲ್ಲ ಸಿಟ್ಟು ಮಾಡಿಕೊಳ್ಳೋದು? ಸಮಾಧಾನದಲ್ಲಿ ಇರಬೇಕು. ನೋಡಿ, ಇವನ ಹೇರ್ ಎಷ್ಟು ತಿಕ್ಕಾಗಿದೆ ನೋಡಿ. ಈಗ ಹೋಗ್ಲಿಕ್ಕೆ ಆಗುವಾಗ ಪುನಃ ಕಟ್ ಮಾಡಿಕೊಂಡು ಕಾಲೇಜಿಗೆ ಹೋಗ್ಬೇಕಷ್ಟೇ. ಇವನು ಹೇಳೋದು, ಅವನು ಹೀಗೆ ಕೂದಲು ಬಿಡುದಂತೆ. ನಿಮಗೆ ಹೇಗೆ ಅನ್ನಿಸ್ತದೆ ಅಂತ ಹೇಳಿ ಆಯ್ತಾ. ಅವನು ಜುಟ್ಟು ಕಟ್ಟುದಂತೆ. ನೀವು ಅವನು ಉದ್ದ ಅಂದರೆ ಇಲ್ಲಿ ಸ್ವಲ್ಪ ಹೀಗೆ ಲೇಯರ್ ಬರ್ತದಲ್ಲ ಆ ಟೈಪಲ್ಲಿ ಅವನು ಹೇರ್ ಸ್ಟೈಲ್ ಮಾಡ್ತಾನಂತೆ. ನಿಮ್ಮ ಒಂದು ಸಜೆಷನ್ ಕೊಡಿ ಆಯಿತು. ನಾನು ಬೇಡ ಅಂತ ಹೇಳ್ತಾ ಇದ್ದೇನೆ. ನನಗೆ ಇದು ಸ್ವಲ್ಪ ಜಾಸ್ತಿ ಆಯಿತು, ಮೊನ್ನೆ ಒಂದು ಸ್ವಲ್ಪ ಆಯ್ತಲ್ಲ, ಅದು ಕರೆಕ್ಟ್ ಉಂಟು, ಅಷ್ಟೇ ಸಾಕು ಅಂತ ಹೇಳೋದು. ನಿಮ್ಮ ಸಜೆಷನ್ ಹೇಳಿ, ಅವನು ಮಾಡಬೇಕು. ಹೇಗೆ? ನೋಡುವ ಪ್ಲೀಸ್ ಆಯಿತಾ. ನಿಮ್ಮದೊಂದು ಸಜೆಷನ್ ಬೇಕು. ಸಿದ್ಧಾರ್ಥ ಹೇರ್ ಲಾಂಗ್ ಬಿಡಬೇಕಲ್ಲ, ಹೀಗೆ ಕಟ್ ಮಾಡಬೇಕಾ ಅಂತ ಮರಿಬೇಡಿ. ಮತ್ತೆ ಅವನು ಹೇಳ್ತಾನೆ, ನಿಮ್ಮವ್ರು ಯಾರು ಸಹ ಎಂತ ಸಹ ಹೇಳಲಿಲ್ಲ ನಾನು ಉದ್ದ ಬಿಟ್ಟಿದ್ದೇನೆ ಅಂತ ಹೇಳಿ. ಹಾಗೆ ಮತ್ತೆಂತ, ಎಲ್ಲ ಫಂಕ್ಷನ್ಗಳೆಲ್ಲ ಆಯಿತು. ನಮ್ಮ ಅಲ್ಲಿ ಗೌರಿ ಹೊಳೆಯ ಅಬ್ಬರ ಕಡಿಮೆ ಆಗಿದೆ, ಮತ್ತು ಅಲ್ಲಿ ಎಲ್ಲ ಜರಿಯುವುದೆಲ್ಲ ನಿಂತಿದೆ, ಕುಸಿಯುವುದೆಲ್ಲ ನಿಂತಿದೆ ಈಗ. ರೋಡ್ ಬಿಡೋತ್ನಾ, ಹೋಗುವ ನೋಡಿ ಬರುವನಾ? ಎನ್ನಾಯ್ತು ಅಲ್ಲಿ ಈಯೇ ಪಾತ ಇಂಕ ಪಾತೋಣ ರಾಪ್ರಿಯಾ ಅವು ಬಿಡುಂಡು ಜಪ್ಪು ಸಿತ್ತು ನೋಡಿ ಅಂತ ವಾಕಿಂಗ್ ಹೋದಾಗ ಒಂಜಿ ಇಡ್ ಪಾತೋಣ್ಲೆ ಒಣ್ಣೇನು ಏನೇನು ಅವಳು ಬೇತನ ಆಯ್ತುಂಟ ಕೊಂಡೋಪೆ ಕೊಡು ಬೆಲ್ಟ್ ಕೊಡು ಬೆಲ್ಟ್ ಬೆಲ್ಟ್ ಕೊಡು ಬೆಲ್ಟ್ 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 ಕೊಡು ಬೆಲ್ಟ್ ತಾ ಬೆಲ್ಟ್ 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 ಹೋಗಿ ಬೆಲ್ಟ್ 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 ಜಾನಮ್ಮ ದಪ್ಪುಣ ಇಂದ ಬೆಲ್ಟ್ ಹೋಗುವ ರೈಟ್ ಈಗ ನನ್ನನ್ನು ಕರ್ಕೊಂಡು ಹೋಗೋದು ಗೊತ್ತುಂಟಾ ಹೊಸ ಬ್ರಿಡ್ಜ್ ಆಗಿದೆಲ್ಲ ಅಲ್ಲಿ ಮಾರ್ಗವೇ ಇಬ್ಬಾಗವಾಗಿದೆ ಅಂತೆ ಹಾಗೆ ನೋಡುವ ನಾನು ಸಹ ತುಂಬ ದಿವಸ ಆಯ್ತು ಆ ಕಡೆ ಹೋಗದೆ ನಿನ್ನೆ ನಾವು ಹಸು ಹುಡುಕ್ಲಿಕ್ಕೆ ಹೋದವರು ನಾವು ಈಚೆ ಹೋದದ್ದು ಅಲ್ಲಿ ಆ ಸೈಡ್ ಹೋಗಲಿಲ್ಲ ಬಾ ಒಂದು ಹೇಳ್ಕೊಂಡು ಹೋಗ್ತಾನೆ ಮರೆ ನನ್ನ ಚಪ್ಪಲ್ ಸಹ ಜಾರ್ತಾ ಉಂಟು ಇಲ್ಲಿ ಎಂತ್ಯ ನೋಡಿ ಹೇಗೆ ಕಾಣ್ತಾ ಉಂಟು ಸಂಜೆಯ ಪರಿಸರ ಸೂಪರ್ ಅಲ್ಲ
ಹಾಂ ಅಲ್ಲಿ ಒಬ್ಬ ಹುಡುಗ ಬರ್ತಾ ಇದ್ದಾನೆ ಈಗ ಇವನೊಂದು ಹಾರ್ಲಿಕ್ಕೆ ಉಂಟು ಅವನನ್ನು ನೋಡಿ. ಎರಡು ಬಿರಳ್ಳಿ ಅಂತೀರಿ. ಸೈಕಲ್ ಇಡು, ಕೇಳುದಿಲ್ಲ ನೋಡು, ಅವ ಹೇಳ್ಕೊಳ್ಳುದು ನೋಡು. ಹಾಂ ಬೆತ್ತು ನಾನು ಹೇಳಿದಲ್ಲ, ಎಷ್ಟು ಶಕ್ತಿ ಉಂಟು ಅಷ್ಟು ಶಕ್ತಿ ಹಾಕಿ ಎಳಿತಾ ಇದ್ದಾನೆ. ಹಾಂ ಇಲ್ಲಿ ನೋಡಿ ಒಂದು ಸಾಹಸ, ಸಿದ್ಧಾರ್ಥನ ಒಂದು ಅಡ್ವೆಂಚರ್. ಯಬ್ಬಾ ಎಷ್ಟು ಬಲ ಆಗ್ತಾನೆ ನೋಡಿ. ಸಿದ್ಧಾರ್ಥನಿಗೆ ಸೈಕಲ್ ಬಿಡಬೇಕಂತ ಇಲ್ಲ, ಬಂಟಿಯನ್ನು ಹಿಡ್ಕೊಂಡ್ರೆ ಸಾಕು. ಎಂತ ಗೊತ್ತುಂಟಾ, ಇಲ್ಲಿ ಬ್ರಿಡ್ಜಲ್ಲಿ ಮಾರ್ಗ ಕಟ್ಟಾಗಿದೆ ಅಂತೆ, ಬ್ರೇಕ್ ಆಗಿದೆ ಅಂತೆ. ಹಾಗೆ ಅದನ್ನು ನೋಡುವ ಅಂತ ಹೇಳಿ ಬಂದದ್ದು. ಮೊನ್ನೆಯಿಂದ ಹೇಳ್ತಾ ಇದ್ರು, ಅದು ಮಣ್ಣು ಕುಸಿದು ಬಿದ್ದು 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 ಅಲ್ಲಿ JCB ಎಲ್ಲ ಆಚೆ ಈಚೆ ಹೋಗಿ ಹೋಗಿ ಬ್ರೇಕ್ ಆಗಿದೆ ಅಂತೆ. ಯಾವ ಥರ ಬ್ರೇಕ್ ಆಗಿದೆ ಅಂತ ಹೇಳಿ ಗೊತ್ತಿಲ್ಲ ನನಗೆ ಸಹ. ಹಾಗೆ ನೋಡುವ ಅಂತ ಹೋಗುದು ನೋಡಿ. ನವಿಲು ಕೂತ್ಕೊಂಡುಂಟು ನೋಡಿ, ಕಾಣ್ತದ? ನಮ್ಮ ಗೌರಿ ಹೊಳೆ ನೋಡಿ ತುಂಬಿ ಹರಿಯುವ ಚಂದ ನೋಡಿ. ಹೋಗೋ ನಿಕೊಳ್ಳಿ. ಇಲ್ಲಿ ಎಲ್ಲ ಗುಡ್ಡ ಕುಸಿದ ಮಣ್ಣೆಲ್ಲ ಇಲ್ಲಿ ಹಾಕಿದ್ದಾರೆ. ಮೊನ್ನೆ ಪೇಪರಲ್ಲಿ ಸಿಕ್ತು, ಭಯಂಕರ ಅಲ್ಲ ನೋಡಿ ಅಂತೆ. ಎಷ್ಟು ಅಗಲಾಗಿದೆ. ಫಸ್ಟಿಗೆ ಈ ಸೈಡ್ ಇತ್ತು ರೋಡು, ಈಗ ರೋಡ್ ಈ ಸೈಡ್ ಬಂತು ನೋಡಿ. ಕೊನೆಗೆ ಸಹ ಸೈಕಲ್ ಇಟ್ಟ. ಯಬ್ಬ ಇಲ್ಲಿ ನೋಡಿ ಕುಸಿಯುವುದು ನೋಡಿ ಅಂತೆ. ಇದೆ ಮಾರ್ಗವೇ ಇದಾಗಿದೆ ನೋಡಿ, ಫುಲ್ಲು ಕ್ರ್ಯಾಕ್ ಆಗಿದೆ. ಓ ಮೈ ಗಾಡ್. ಅಂದ್ಕೊಳ್ಳಿ ಇಲ್ಲಿ ಎಲ್ಲ ಎತ್ತರ ಆಗಿದೆ ನೋಡಿ. ಇದು ಕುಸಿತವೇ ಉಂಟು ಮಾರೇಶ, ಎಂಥ ಅವಸ್ಥೆ ಅಂತ. ಒಮ್ಮೆ ಆ ಸೈಡ್ ಜರಿತದೆ, ಒಮ್ಮೆ ಈ ಸೈಡ್ ಜರಿತದೆ. ಇವುಗಳು ಇದು ಇನ್ನೂ ಸಹ ಜರಿಯುವ ಭೀತಿಯಲ್ಲಿ ಉಂಟು ಫುಲ್ಲು. ಓ ಮೈ ಗಾಡ್. ಅರ್ಧ ವಶಿ ಮಾರ್ಗ ಲಗಾಡಿ ಹೋಗಿದೆ. ಇಲ್ಲಿ ನಿಲ್ಲುದು ಸಹ ಡೇಂಜರ ಅಂತ ಹೆದರಿಕೆ ಆಗ್ತದೆ. ಶೇ, ಹೇಗೆ ಎಷ್ಟು ಚಂದ ಇತ್ತಲ್ಲ ರೋಡು ನಮ್ಮದು, ನೋಡಿ ಹೇಗೆ ಆಗಿದೆ. ಶೇ, ಎಷ್ಟು ಇದಕ್ಕಿನ್ನ ಎಂತ ಮಾಡೋದು ಅಂತ ನೋಡುವಾಗ ತಲೆ ಬಿಸಿ ಆಗ್ತದೆ, ಹೆದರಿಕೆ ಸಹ ಆಗ್ತದೆ. ಕರೆಂಟಿದು ವೈರೆಲ್ಲ ಇದ್ದರೆ ಇಕೊಳ್ಳಿ. ಶೋ ಇಕೊಳ್ಳಿ, ಈ ನಮ್ಮನ್ನೆಲ್ಲ ಹೇಗೆ ಮರ ಆಗೋದು. ಓ ಮೈ ಗಾಡ್. ಇಲ್ಲೆಲ್ಲ JCB ಎಲ್ಲ ಹೋದದಲ್ಲ, ಆಚೆ ಈಚೆ ಹೋದದಲ್ಲ, ಹಾಗೆ ಫುಲ್ ಮಾರ್ಗವೇ ಲಗಾಡಿ ಹೋಯ್ತು. ಇನ್ನು ಇಲ್ಲಿ ನೋಡಿ ಗೌರಿ ಹೊಳೆ, ತಾಯಿ ಗೌರಿ ತುಂಬಿ ಹರಿಯುತ್ತಾ ಇದ್ದಾಳೆ ನೋಡಿ, ಎಷ್ಟು ಚಂದ. ಅದೊಂದು ನೋಡ್ಲಿಕ್ಕೆ ಖುಷಿ ಅಲ್ಲ, ತುಂಬಿ ಹರಿಯುವ ನದಿ. ಎಷ್ಟು ಮೇಲೆ ಬಂದಿದೆ ನೀರು. ಅಲ್ಲೆಲ್ಲ ಲೂಸ್ ಇರ್ಬೋದಲ್ಲ ಮಣ್ಣು, ಅಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಹಳೆಯ ಶಂಕ. ಸಂಜೆಯ ಸ್ನ್ಯಾಕ್ಸ್ ಸಿದ್ಧಾರ್ಥನಿಂದ ಬಾಳೆಹಣ್ಣಿನ ಪೋಡಿ ಒಂದು 5 ಸಾಕು. ನಾವು ಕಡಲೆ ಮಾಡಿದ್ದೇವಲ್ಲ, ಮಸಾಲೆ ಕಡಲೆಯ ಉಳಿದಂತಹ ಹಿಟ್ಟು, ಅದರಲ್ಲಿ ಈಗ ಸಿದ್ಧಾರ್ಥ ಪೋಡಿ ಕಾಯಿಸ್ತಾ ಇದ್ದಾನೆ. ಸೊ ನೋಡಿ, ಇವತ್ತು ನೀರುಳ್ಳಿಯ ದೀಪ ಹಚ್ಚಿಟ್ಟಿದ್ದೇನೆ. ಇಲ್ಲಿ ಎಲ್ಲ ಉಂಟು ಕಹಿಬೇವೆಲ್ಲ ನೋಡಿ. ಫ್ರೆಶ್ ಆದಂತಹ ತೆಂಗಿನೆಣ್ಣೆಯಲ್ಲಿ ಕಾಯಿಸ್ಬೇಕು ನಾವು ಯಾವಾಗಲೂ. ತೆಂಗಿನೆಣ್ಣೆ ಎಷ್ಟು ಸರ್ತಿ ಕಾಯಿಸಿದ್ರೆ ಸಹ ದೋಷ ಇಲ್ಲ ಅಂತೆ ಅಪ್ಪ. ಪಣ ಎಂಚಿನ ಅಂತಂದಿಲ್ಲ ಪಣ. ಎಕ್ಸ್ಪ್ಲೈನ್, ಈಗ ಸಿದ್ಧಾರ್ಥ ಎಕ್ಸ್ಪ್ಲೈನ್ ಮಾಡ್ತಾನೆ ಹೇಗೆ ಬಾಳೆಹಣ್ಣಿನ ಪೋಡಿ ಬಿಡುವುದು ಅಂತ. ಇಲ್ಲ
ಪೈನಾಪಲ್ ನಗಾಡುವುದಿಲ್ಲ. ಫಸ್ಟ್ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಸಾಕೀಗ, ಮುಟ್ಟಬೇಡ, ಅದು ಫುಲ್ಲು ಕಾಯಿಲಿ, ಮತ್ತೆ ಮುಟ್ಟು. ಫಸ್ಟ್ ಬೈಟ್ ಮಾಡಿದವರೇ ತಿನ್ನಬಾರ್ದು, ಬೇರೆಯವರಿಗೆ ಕೊಡಬೇಕು. ಬಾಳೆಹಣ್ಣಿನ ಸ್ಪೆಷಲ್ ಬೋಡಿ ಈವ್ನಿಂಗ್ ಸ್ನ್ಯಾಕ್. ಸಿಮ್ಮಲ್ಲಿ ಇಟ್ಟ, ನೀನು ಯಾಕೆ ಫುಲ್ಲಲ್ಲಿ ಇಟ್ಟದ್ದು ಪುನಃ? ಸಂಜೆದು ತಿಂಡಿ ಮಾಡಲಿಕ್ಕೆ ಬೇಸರ ಆಗೋದು ಯಾಕೆ ಗೊತ್ತುಂಟಾ? ನಾವು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಇಡ್ತೇವೆ, ಪುನಃ ಶುರುವಿನಿಂದ ಕ್ಲೀನ್ ಮಾಡಬೇಕು, ಅದೇ ಕಿರಿಕಿರಿ ಆಗೋದು. ಇಷ್ಟು ಬಾಳೆಹಣ್ಣಿನ ಪುಡಿ ಆಯಿತು. ಪುನಃ ಸಹ ಹಿಟ್ಟು ಉಳಿತು ಅಂತ ಈಗ ನಾವು ನೀರುಳ್ಳಿ ಹಾಕ್ತಾ ಇದ್ದೇವೆ. ನೀರುಳ್ಳಿದು ಪುಡಿ, ಆ್ಯಕ್ಚುಲಿ ನೀರುಳ್ಳಿದು ಪುಡಿ ಮಾಡಲಿಕ್ಕೆ ಹಿಟ್ಟು ದಪ್ಪ ಇರಬೇಕು. ಈ ಥರ ತೆಳ್ಳಗೆ ಆದರೆ ಅದು ಒಂಥರ ಕ್ರಂಚಿನೆಸ್ ಬರೋದಿಲ್ಲ. ಇದು ನೋಡಿ ಒಳ್ಳೆ ಕ್ರಿಸ್ಪಿ ಆಗಬೇಕು, ಕ್ರಿಸ್ಪಿ ಆಗದಿದ್ರೆ ಒಳ್ಳೇದಾಗೋದಿಲ್ಲ.